ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ 50 ವಾಕ್ಯಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ತುಳುವಿನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ವಾಕ್ಯಗಳು: ಯಾನು ಓಡೆ ಬರಡು, ಯಾನು ಓಡೆ ಬರಡು, ನಾನು ಇಲ್ಲಿಗೆ ಬರಬೇಕು. ಯಾನು ಓಲು ಜಪ್ಪಡು, ಯಾನು ಓಲು ಜಪ್ಪಡು, ನಾನು ಎಲ್ಲಿ ಇಳಿಯಬೇಕು. ಯಾನು ಏಪ ಪೋವಡು, ಯಾನು ಏಪ ಪೋವಡು, ನಾನು ಯಾವಾಗ ಹೋಗಬೇಕು. ಯಾನು ಎಂಚ ಪಾತೆರಡು, ಯಾನು ಎಂಚ ಪಾತೆರಡು, ನಾನು ಹೇಗೆ ಮಾತನಾಡಬೇಕು. ಯಾನ್ ದಾದ ಮಲ್ಪಡು, ಯಾನು ದಾದ ಮಲ್ಪಡು, ನಾನು ಏನು ಮಾಡಬೇಕು. ನೆಕ್ಕೇತು, ನೆಕ್ಕು ಏತು, ಇದಕ್ಕೆ ಎಷ್ಟು. ಏರು ಮಾತ ಬರೊಂದುಲ್ಲೇರ್, ಏರು ಮಾತ ಬರೊಂದುಲ್ಲೇರ್, ಯಾರೆಲ್ಲ ಬರುತ್ತಿದ್ದಾರೆ. ಯಾನು ಇತ್ತೆ ಪೋವಡ, ಯಾನು ಇತ್ತೆ ಪೋವಡ, ನಾನು ಈಗ ಹೋಗ್ಲಾ. ಎಲ್ಲ ಕಾಂಡೆ ಈರು ಬೇಗ ಲಕ್ಕೊಡು, ಎಲ್ಲ ಕಾಂಡೆ ಈರು ಬೇಗ ಲಕ್ಕೊಡು, ನಾಳೆ ಬೆಳಿಗ್ಗೆ ನೀವು ಬೇಗ ಏಳಬೇಕು. ಇನಿ ರಾತ್ರೆ ಈರು ಬೇಗ ಜೆಪ್ಪಡು, ಇನಿ ರಾತ್ರೆ ಈರು ಬೇಗ ಜೆಪ್ಪಡು, ಇಂದು ರಾತ್ರಿ ನೀವು ಬೇಗ ಮಲಗಬೇಕು. ಈ ಕೋಡೆ ಬೈಯಡು ದಾದ ಮಲ್ತೊಂದಿತ್ತ, ಈ ಕೋಡೆ ಬೈಯಡು ದಾದ ಮಲ್ತೊಂದಿತ್ತ, ನೀನು ನಿನ್ನೆ ಸಂಜೆ ಏನು ಮಾಡುತ್ತಿದ್ದೆ. ಈರು ಕೋಡೆ ಬೈಯಡು ದಾದ ಮಲ್ತೊಂದಿತ್ತರ್, ಈರು ಕೋಡೆ ಬೈಯಡು ದಾದ ಮಲ್ತೊಂದಿತ್ತರ್, ನೀವು ನಿನ್ನೆ ಸಂಜೆ ಏನು ಮಾಡುತ್ತಿದ್ದೀರಿ. ನಿಕುಲು ಇರ್ವೇರು ಓಡೆ ಪೋವೊಂದುಲ್ಲರ್, ನಿಕುಲು ಇರ್ವೇರು ಓಡೆ ಪೋವೊಂದುಲ್ಲರ್, ನೀವಿಬ್ಬರು ಎಲ್ಲಿಗೆ ಹೋಗುತ್ತಿದ್ದೀರಿ. ಯಾನು ಇಸ್ತ್ರಿ ಪಾಡೊಂದುಲ್ಲೆ, ಯಾನು ಇಸ್ತ್ರಿ ಪಾಡೊಂದುಲ್ಲೆ, ನಾನು ಇಸ್ತ್ರಿ ಹಾಕುತ್ತಿದ್ದೇನೆ. ಎಂಕೆಲ್ಲ ಕೊರ್ರೆ ಆಪುಜಿ, ಎಂಕು ಎಲ್ಲ ಕೊರ್ರೆ ಆಪುಜಿ, ನನಗೆ ನಾಳೆ ಕೊಡಲಿಕ್ಕೆ ಆಗುವುದಿಲ್ಲ. ಒಂದೇನು ಆಯ್ನಾತು ಬೇಗ ಆಯನ ಇಲ್ಲಗು ಎತ್ತಾಲೆ, ಒಂದೇನು ಆಯ್ನಾತು ಬೇಗ ಆಯನ ಇಲ್ಲಗು ಎತ್ತಾಲೆ, ಇದನ್ನು ಆದಷ್ಟು ಬೇಗ ಅವನ ಮನೆಗೆ ತಲುಪಿಸಿ. ಎಂಕೊಂಜಿ ಮದಿಮೆಗು ಪೋಯರೆ ಉಂಡು, ಎಂಕು ಒಂಜಿ ಮದಿಮೆಗು ಪೋಯರೆ ಉಂಡು, ನನಗೆ ಒಂದು ಮದುವೆಗೆ ಹೋಗಲಿಕ್ಕೆ ಇದೆ. ಎಲ್ಲ ನಿಘಂಟು ಕನಪನ, ಎಲ್ಲ ನಿಘಂಟು ಕನಪನ, ನಾಳೆ ಖಂಡಿತ ತರುತ್ತೀಯ. ಎಲ್ಲ ನಿಘಂಟು ಕನಪರೆ, ಎಲ್ಲ ನಿಘಂಟು ಕನಪರೆ, ನಾಳೆ ಖಂಡಿತ ತರುತ್ತೀರಾ. ಹಿರೇಗು ಬೇತೆ ಓಮಾತ ಭಾಷೆ ಬರ್ಪುಂಡು, ಹಿರೇಗು ಬೇತೆ ಓಮಾತ ಭಾಷೆ ಬರ್ಪುಂಡು, ನಿಮಗೆ ಬೇರೆ ಯಾವೆಲ್ಲ ಭಾಷೆ ಗೊತ್ತು. ಈರು ತುಳು ಕಲ್ಪೊಡು, ಈರು ತುಳು ಕಲ್ಪೊಡು, ನೀವು ತುಳು ಕಲಿಯಬೇಕು. ಎಲ್ಲ ಎನ್ನ ಇಲ್ಲಡೆ ಬಲೆ, ಎಲ್ಲ ಎನ್ನ ಇಲ್ಲಡೆ ಬಲೆ, ನಾಳೆ ನನ್ನ ಮನೆಗೆ ಬನ್ನಿ. ಎನ್ಮ ಗಂಟೆಗೆ ಮೂಲು ಉಪ್ಪುವರೆ, ಎನ್ಮ ಗಂಟೆಗೆ ಮೂಲು ಉಪ್ಪುವರೆ, 8 ಗಂಟೆಗೆ ಇಲ್ಲಿ ಇರ್ತೀರಾ. ಇತ್ತೆ ಇರೆನ ಬಾಲ ಎಂಚ ಉಂಡು, ಇತ್ತೆ ಇರೆನ ಬಾಲ ಎಂಚ ಉಂಡು, ಈಗ ನಿಮ್ಮ ಮಗು ಹೇಗಿದೆ. ಎಂಕು ಬೇತೆ ಬೇಲೆ ಉಂಡು, ಎಂಕು ಬೇತೆ ಬೇಲೆ ಉಂಡು, ನನಗೆ ಬೇರೆ ಕೆಲಸವಿದೆ. ಕೊಡೋರ ತಿಕ್ಕನಗ ಪಾತೆರ್ಗ, ಕೊಡೋರ ತಿಕ್ಕನಗ ಪಾತೆರ್ಗ, ಇನ್ನೊಮ್ಮೆ ಭೇಟಿಯಾದಾಗ ಮಾತನಾಡೋಣ. ಇನಿ ಕಾಂಡೆ ದಾದ ತಿಂಡರ್, ಇನಿ ಕಾಂಡೆ ದಾದ ತಿಂಡರ್, ಇಂದು ಬೆಳಿಗ್ಗೆ ಏನು ತಿಂದಿರಿ. ಯಾನ್ ದಾಲ ತಿಂತಿಜೆ, ಯಾನು ದಾಲ ತಿಂತಿಜೆ, ನಾನು ಏನೂ ತಿಂದಿಲ್ಲ. ಈ ಎನ್ನೊಟ್ಟುಗು ಗೊಬ್ಬುವನ, ಈ ಎನ್ನೊಟ್ಟುಗು ಗೊಬ್ಬುವನ, ನೀನು ನನ್ನೊಂದಿಗೆ ಆಡುತ್ತೀಯ. ಈರು ಎನ್ನೊಟ್ಟುಗು ಗೊಬ್ಬುವರೆ,
ಈರು ಎನ್ನೊಟ್ಟುಗು ಗೊಬ್ಬುವರೆ, ನೀವು ನನ್ನೊಂದಿಗೆ ಆಡುತ್ತೀರಾ? ಯಾನ್ ಗೊಬ್ಬುಜೆ, ಯಾನ್ ಗೊಬ್ಬುಜೆ, ನಾನು ಆಡುವುದಿಲ್ಲ. ಎಂಕೆಲ್ಲ ಪರೀಕ್ಷೆ ಉಂಡು, ಅಂಚ ಇನಿ ಯಾನು ಗೊಬ್ಬರೆ ಬರ್ಪುಜೆ. ಎಂಕ್ ಎಲ್ಲ ಪರೀಕ್ಷೆ ಉಂಡು, ಅಂಚ ಇನಿ ಯಾನು ಗೊಬ್ಬರೆ ಬರ್ಪುಜೆ. ನನಗೆ ನಾಳೆ ಪರೀಕ್ಷೆ ಇದೆ, ಹಾಗಾಗಿ ಇವತ್ತು ನಾನು ಆಡಲು ಬರುವುದಿಲ್ಲ. ನಮ್ಮ ಕಾರು ಆಯನ ಕಾರಡ್ದು ಪರತ್, ನಮ್ಮ ಕಾರು ಆಯನ ಕಾರಡ್ದು ಪರತ್, ನಮ್ಮ ಕಾರು ಅವನ ಕಾರಿಗಿಂತ ಹಳೆಯದು. ಇರೆನ ಇಲ್ಲು ಕೈತಲ್ ಉಂಡೆ, ಇರೆನ ಇಲ್ಲು ಕೈತಲ್ ಉಂಡೆ, ನಿಮ್ಮ ಮನೆ ಹತ್ತಿರದಲ್ಲಿದೆಯಾ? ಇಜ್ಜಿ ಒಂತೆ ದೂರ ಉಂಟು, ಇಜ್ಜಿ ಒಂತೆ ದೂರ ಉಂಟು, ಇಲ್ಲ ಸ್ವಲ್ಪ ದೂರವಿದೆ. ನೆಟಿರ್ದು ಏತು ದೂರ ಉಂಟು, ನೆಟಿರ್ದು ಏತು ದೂರ ಉಂಟು, ಇಲ್ಲಿಂದ ಎಷ್ಟು ದೂರವಿದೆ. ಅವು ಇನಿತ ಪೇಪರೇ, ಅವು ಇನಿತ ಪೇಪರೇ, ಅದು ಇವತ್ತಿನ ಪೇಪರ. ದಾಲ ವಿಶೇಷ ಇಜ್ಜಿ, ದಾಲ ವಿಶೇಷ ಇಜ್ಜಿ, ಏನೂ ವಿಶೇಷ ಇಲ್ಲ. ಯಾನ್ ಬಯ್ಯಮುಟ ಅಲ್ಪನೆ ಇತ್ತೆ, ಯಾನ್ ಬಯ್ಯಮುಟ ಅಲ್ಪನೆ ಇತ್ತೆ, ನಾನು ಸಂಜೆಯವರೆಗೆ ಅಲ್ಲೇ ಇದ್ದೆ. ಚಹಾ ಬೆಚ್ಚ ಉಂಡೆ, ಚಹಾ ಬೆಚ್ಚ ಉಂಡೆ, ಚಹಾ ಬಿಸಿಯಾಗಿದೆಯಾ? ಪೋಯಿ ತಿಂಗಳು ಕಂಡಾಬಟ್ಟೆ ಬರ್ಸ ಇತ್ತಂಡು, ಪೋಯಿ ತಿಂಗಳು ಕಂಡಾಬಟ್ಟೆ ಬರ್ಸ ಇತ್ತಂಡು. ಕಳೆದ ತಿಂಗಳು ಸಿಕ್ಕಾಪಟ್ಟೆ ಮಳೆ ಇತ್ತು. ಅವು ಮಸ್ತ್ ಎಡ್ಡೆ, ಅವು ಮಸ್ತ್ ಎಡ್ಡೆ, ಅದು ತುಂಬ ಒಳ್ಳೆಯದು. ಯಾನ್ ಪಿದಡೊಂದುಲ್ಲೆ ಈರ್ಲ ಬರ್ಪರೆ, ಯಾನು ಪಿದಡೊಂದುಲ್ಲೆ ಈರ್ಲ ಬರ್ಪರೆ, ನಾನು ಹೊರಡುತ್ತಿದ್ದೇನೆ, ನೀವು ಬರುತ್ತೀರಾ? ಈರು ನಡತೊಂದು ಬತ್ತಿನೆ, ಈರು ನಡತೊಂದು ಬತ್ತಿನೆ, ನೀವು ನಡೆದುಕೊಂಡು ಬಂದಿದ್ದ. ಅತ್ತು ಯಾನು ಬಸಟು ಬತ್ತೀನಿ, ಅತ್ತು ಯಾನು ಬಸಟು ಬತ್ತೀನಿ, ಅಲ್ಲ ನಾನು ಬಸ್ಸಿನಲ್ಲಿ ಬಂದದ್ದು. ಎಂಕ್ ಏರ್ಲಾ ಪಂಡಿಜೇರ್, ಎಂಕ್ ಏರ್ಲಾ ಪಂಡಿಜೇರ್, ನನಗೆ ಯಾರೂ ಹೇಳಲಿಲ್ಲ. ಅಂಚಾಂಡ ಮಲ್ಲೆಜ್ಜಿ, ಅಂಚಾಂಡ ಮಲ್ಲೆಜ್ಜಿ, ಹಾಗಿದ್ದರೆ ಪರವಾಗಿಲ್ಲ. ಶಬ್ದ ಮಲ್ಪೊಡ್ಚಿ, ಶಬ್ದ ಮಲ್ಪೊಡ್ಚಿ, ಶಬ್ದ ಮಾಡಬೇಡಿ. ಮನಿಪಂದೆ ಕೊಲ್ಲುಲೆ, ಮನಿಪಂದೆ ಕೊಲ್ಲುಲೆ, ಸುಮ್ಮನೆ ಕುಳಿತುಕೊಳ್ಳಿ. ಆಯೆ ಬತ್ತೆಡ ಯಾನು ಪೋಪೆ, ಆಯೆ ಬತ್ತೆಡ ಯಾನು ಪೋಪೆ, ಅವನು ಬಂದರೆ ನಾನು ಹೋಗುತ್ತೇನೆ. ಎಂಕ್ ಕಾಯಿ ಕಜಿಪು ಕನೆಯರ ಮಾರ್ಕೆಟಿಗೆ ಪೋಯರೆ ಉಂಡು, ಎಂಕ್ ಕಾಯಿ ಕಜಿಪು ಕನೆಯರ ಮಾರ್ಕೆಟಿಗೆ ಪೋಯರೆ ಉಂಡು. ನನಗೆ ತರಕಾರಿ ತರಲು ಮಾರ್ಕೆಟಿಗೆ ಹೋಗಲಿಕ್ಕಿದೆ. ಆಯೆ ಎನಡ ದಾಲ ಪಂಡಿಜೆ, ಆಯೆ ಎನಡ ದಾಲ ಪಂಡಿಜೆ, ಅವನು ನನಗೆ ಏನೂ ಹೇಳಲಿಲ್ಲ. ಯಾನ್ ಕನತೆ, ಯಾನ್ ಕನತೆ, ನಾನು ತೆಕ್ಕೊಂಡು ಬಂದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.